ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ನಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ತುಳುನಾಡಿನ ಈ ಸಾಧಕ ಸ್ಫೂರ್ತಿ ಆಗ್ತಾರೆ. ನಮ್ಮ ತುಳುನಾಡಿನ ಹೆಮ್ಮೆಯ ಮುಕುಟಕ್ಕೆ ಮತ್ತೊಂದು ಗರಿ ಸಿಕ್ಕಿದೆ. ಇದು ಯಾವ ರೀತಿ ಅಂತ ಬಂದಾಗ 50,000 ಲೋನನ್ನು ತೆಗೆದುಕೊಂಡು ತನ್ನ ಜೀವನದಲ್ಲಿ ನಾನೆದ್ರು ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠದಿಂದ ಪರಿಶ್ರಮದಿಂದ ಬದುಕಿದಂತಹ ವ್ಯಕ್ತಿ ಇದೀಗ ಮೊಟ್ಟ ಮೊದಲ ಬಾರಿಗೆ ತುಳುನಾಡಿಗೆ ಅಮೆರಿಕದಿಂದ ತರಿಸಲಾದ 14 ಆಸನಗಳ ಎಂಬ್ರೇಯರ್ ಲೆಗಸಿ 650 ಖಾಸಗಿ ವಿಮಾನವನ್ನ ಖರೀದಿಸಿದ್ದಾರೆ. ಆ ಸಾಧಕ, ಆ ಉದ್ಯಮಿ ಬೇರೆ ಯಾರೂ ಅಲ್ಲ, MRG ಗ್ರೂಪ್ ಮುಖ್ಯಸ್ಥರಾದ ಪ್ರಕಾಶ್ ಶೆಟ್ರು. ಪ್ರಕಾಶ್ ಶೆಟ್ರು ಉಡುಪಿ ಜಿಲ್ಲೆಯ ಕುರಂಗ್ರಪಾಡಿ ಮಾಧವ್ ಶೆಟ್ಟಿ ಮತ್ತು ರತ್ನಾ ಶೆಟ್ಟಿ ಇರುವತ್ತೂರು ದಂಪತಿಗೆ ಜನಿಸಿದಂತಹ ಪ್ರಕಾಶ್ ಅಣ್ಣ ಸಣ್ಣ ಮನೆ, ಅರ್ಧ ಎಕರೆ ಬೇಸಾಯ ಭೂಮಿ, ಅಲ್ಲಿಯೇ ತನ್ನ ಬಾಲ್ಯದ ಜೀವನ ಕಳೆದವರು. ಕಷ್ಟಪಟ್ಟು ತನ್ನ ಪದವಿ ಶಿಕ್ಷಣ ಮುಗಿಸಿ 50,000 ಸಾಲ ಪಡೆದು ಪ್ರಿಂಟಿಂಗ್ ಪ್ರೆಸ್ ಅನ್ನ ನಡೆಸ್ತಾರೆ. ತದನಂತರ ಹೋಟೆಲ್ ಉದ್ಯಮದಲ್ಲಿ ತನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊಂಡವರು ಸತತ ಪರಿಶ್ರಮ, ಯಶಸ್ಸು ಕಾಣಬೇಕೆಂಬ ಛಲದಿಂದ ಇವರ ಉದ್ಯಮ ಶೆಟ್ರ ಕೈ ಬಿಡಲಿಲ್ಲ. ಸತತ ಪರಿಶ್ರಮದಿಂದ ಭಾರತದ ಪ್ರಮುಖ ಹೋಟೆಲ್ ಉದ್ಯಮಿಗಳಲ್ಲಿ ಒಬ್ಬರಾಗಿ ಇವರು ಸಾಧನೆಯನ್ನ ಮಾಡಿದ್ದಾರೆ. ದೇಶಾದ್ಯಂತ ಪ್ರಸಿದ್ಧಿ ಪಡೆದಂತಹ ಹೋಟೆಲ್ ಬ್ರ್ಯಾಂಡ್ಗಳು ಮತ್ತು ಆತಿಥ್ಯ ಉದ್ಯಮಗಳಲ್ಲಿ MRG ಗ್ರೂಪ್ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿದೆ. ಪ್ರಕಾಶ್ ಶೆಟ್ರ ಸಾಧನೆ ಇಡೀ ನಮ್ಮ ತುಳುನಾಡಿಗೆ ಹೆಮ್ಮೆ ಅಂತ ಹೇಳ್ತಾ ಮತ್ತಷ್ಟು ಯಶಸ್ಸು, ಮತ್ತಷ್ಟು ಸಕ್ಸಸ್ ಇವರಿಗೆ ಸಿಗ್ಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ತುಳುನಾಡಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ಲೆಗಸಿ 650 ಹೊಸ ಪ್ರೈವೇಟ್ ಜೆಟ್ ಖರೀದಿಸುವ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ವಿಶ್ ಯು ಆಲ್ ದಿ ಬೆಸ್ಟ್ ಬಂಜಾರ ಪ್ರಕಾಶಣ್ಣ.